ಉಡುಪಿಯಲ್ಲಿ ಅಷ್ಟಮಿ ಸಂಭ್ರಮ ಇದ್ದು ಸ್ಯಾಂಡಲ್ವುಡ್ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ತಮ್ಮ ಹುಟ್ಟೂರಿನ ಅಷ್ಟಮಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೌದು, ಉಡುಪಿಯವರೇ ಆದ ರಕ್ಷಿತ್ ಶೆಟ್ಟಿ ಅಷ್ಟಮಿ ಸಂದರ್ಭದಲ್ಲಿ ಉಡುಪಿಯಲ್ಲಿರೋದು ಮಿಸ್ ಮಾಡೋದೇ ಇಲ್ಲ. ಈ ಬಾರಿ ಅವರ ಸಪ್ತಸಾಗರದಾಚೆಯಲ್ಲೂ ಸಿನಿಮಾ ಕೂಡ ರಿಲೀಸ್ ಆಗಿದ್ದು, ಅಷ್ಟಮಿ ಸಂಭ್ರಮದ ವೇಳೆ ಉಡುಪಿಯ ಹಲವೆಡೆ ಚಿತ್ರತಂಡದೊಂದಿಗೆ ಭೇಟಿ ನೀಡಿದ ಅವರು ಅಭಿಮಾನಿಗಳ ಮಕ್ಕಳ ಜೊತೆ ಪಿಲಿ ಕುಣಿತಕ್ಕೆ ಭರ್ಜರಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸಿಹಿ ತಿಂಡಿಯನ್ನ ಹಂಚಿರುತ್ತೇವೆ. 21/8/2019 ಮಳೆಯ ಅವಾಂತರದಿಂದ ಚಿಕ್ಕಮಗಳೂರು ಜಿಲ್ಲೆಯ ಮಾಂಗುಂಡಿ ತಾಲೂಕಿನಲ್ಲಿ ಉಚಿತ ಕಣ್ಣಿನ ತಪಾಸಣೆ ನಮ್ಮ ಉಡುಪಿಯ ಪೊಣ್ಣು ಬೇಕಲು ಬಾರಿ ಕೊಲ್ಲೂರು ನಲಿಪುನಾಕಲು ನಮ್ಮ ಟೈಗರ್ ಫ್ರೆಂಡ್ಸ್ ಮಾತ್ರ ಟೀಮ್